ಮೊತ್ತ ಮೊದಲು ನಾನು V4 TV ಚಾನಲ್ಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಈ ಒಂದು 17ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ನಮ್ಮನ್ನು ನೆನೆದು ನಾವು ಯಾವ ರೀತಿ ವಿಶೇಷ ಮಕ್ಕಳಿಗೆ ಸೇವೆ ನೀಡ್ತಾ ಇದ್ದೇವೆ ಅಂತ ಒಂದು ಜನರಿಗೆ ಅವರು ತೋರ್ಪಡಿಸಿದ್ದಾರೆ. ಈ ಒಂದು ಸ್ಥಳೀಯವಾದ V4 ಚಾನಲ್ ಅದು ಸ್ಥಳೀಯ ಸಮಸ್ಯೆಗಳಿಗೆ ಅದು ತುಂಬ ವರ್ಷದಿಂದ ಅದು ಸ್ಪಂದಿಸ್ತಾ ಇದೆ. ಬೇರೆ ಬೇರೆ ವಿಚಾರಗಳಲ್ಲಿ ನಾನು ಅದನ್ನು ನೋಡಿದ್ದೇನೆ, ಕೇಳಿದ್ದೇನೆ, ಇಲ್ಲಿಗೆ ಸಹ ಬಂದಿದ್ದೇನೆ. ಇವತ್ತು ಇದೊಂದು ಕಾರ್ಯಕ್ರಮ ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಮ್ಮ ದಯಾ ವಿಶೇಷ ಮಕ್ಕಳ ಶಾಲೆ ಶುರುವಾಗಿ 6 ವರ್ಷ ಆಯಿತು. ಈ 6 ವರ್ಷ ಆಗಿ ಇವತ್ತಿಗೆ ನಮ್ಮ ದಯಾ ವಿಶೇಷ ಶಾಲೆಯಲ್ಲಿ 130 ಮಂದಿ ಮಕ್ಕಳು ದಾಖಲಾತಿ ಆಗಿದ್ದಾರೆ. ಅಂದರೆ ಸರಿಸುಮಾರು 80-85 ಮಕ್ಕಳು ದಿನಾಲು ಈ ಶಾಲೆಗೆ ಬಂದು ನಮ್ಮಿಂದ ಸಂಸ್ಥೆಯಿಂದ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ನಮಗೆ ನಿಜವಾಗಿ ಸಂತೋಷ ಆಗ್ತಾ ಇದೆ ಈ ಒಂದು ಸೇವೆ ನೀಡಲಿಕ್ಕೆ. ನಮ್ಮ ಊರ ಮಾನ್ಯರು ಎಲ್ಲರೂ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಮನೆಗಳಲ್ಲಿ ನೋಡಿದಾಗ ಬೆಳ್ತಂಗಡಿ ತಾಲೂಕಲ್ಲಿ 2 ಮಂದಿ 3 ಮಂದಿ ಈ ಥರ ವಿಶೇಷ ಮಕ್ಕಳಿದ್ದಾರೆ. ಕೆಲವೊಂದು ಕುಟುಂಬದಲ್ಲಿ 3 ಮಂದಿ ಮಕ್ಕಳು ಸಹ ಹೆಣ್ಣು ಮಕ್ಕಳು. ಈ ಥರ ಒಂದು ಸಮಸ್ಯೆಯನ್ನು ನೋಡಿದಾಗ ತುಂಬ ಕನಿಕರ ಆಗುತ್ತೆ. ಅದೇ ರೀತಿ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಆ ಹೆತ್ತವರು ಯಾವ ರೀತಿಯಲ್ಲಿ ಮಕ್ಕಳನ್ನು ನೋಡಬೇಕು. ಈ ಹೆತ್ತವರು ಏನು ಶ್ರೀಮಂತರಲ್ಲ, ಕೂಲಿ ಕೆಲಸ ಕಾರ್ಮಿಕರು ಇವರು. ಆದರೂ ಅಂಥ ಮಕ್ಕಳನ್ನು ನೋಡಿಕೊಳ್ತಾರೆ. ಮತ್ತು ಈಗ ಆ ಮಕ್ಕಳನ್ನು ನಾವು ಖುದ್ದಾಗಿ ಉಚಿತವಾಗಿ ಎಲ್ಲ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ, ಸ್ಪಂದಿಸ್ತಾ ಇದ್ದೇವೆ. ಈ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಇಷ್ಟು ತನಕ ಸರ್ಕಾರದವರು ಏನು ಗೌರ್ಮೆಂಟ್ ಏಡ್ ಅಥವಾ ಇನ್ನೇನು ಕೊಡಲಿಲ್ಲ. ನಾವು ಏನು ನಡೆಸ್ತಾ ಇದ್ದೇವೆ ಆ ಊರ ಮತ್ತು ಅದೇ ರೀತಿ ಪರ ಊರ ಮಾನಿಯರು ಒಟ್ಟಿಗೆ ಸೇರಿ ಅದನ್ನು ನಡೆಸುವಂಥದ್ದು, ಅದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಇಂಥ ಒಂದು ಕೆಲಸ ನಾವು ಯಾಕೆ ಮಾಡಬಾರ್ದಂತ ನಮ್ಮ ಊರ ಮಾನಿಯರು ನಮಗೆ ಕೇಳಿದೆ. ಯಾಕಂದರೆ ನಮ್ಮ ಸಂಸ್ಥೆ ಕಪಚಿನ್ ಕೃಷಿ ಸೇವಾ ಸಂಸ್ಥೆ ಹಲವಾರು ವರ್ಷದಿಂದ ಬೆಳ್ತಂಗಡಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಅವರು ಕೇಳಿದಾಗ ಕಳೆದ 6 ವರ್ಷದ ಹಿಂದೆ ಈ ಕೆಲಸವನ್ನು ನಾವು ಆರಂಭಿಸಿದ್ದೇವೆ. ಈಗಲೂ ನೋಡಿದಾಗ ಪ್ರತಿದಿನ 1-2 ಮಕ್ಕಳು ಈ ಥರ ದಾಖಲಾತಿ ಆಗ್ತಾ ಇದ್ದಾರೆ. ಅದೇ ರೀತಿ ತುಂಬ ಜನರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸಹಕಾರ ಇಲ್ಲದಿದ್ದರೂ ಸಹ ಇಂಥ ಒಂದು ಕೆಲಸ ನಾವು ಮಾಡಲಿಕ್ಕೆ ಸಶಕ್ತರು ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಮಾಡ್ತಾ ಇದ್ದೇವೆ. ಆದರೂ ಸರ್ಕಾರ ನಮಗೆ ಸ್ಪಂದಿಸಬೇಕು. ಈ ಒಂದು ಕಾರ್ಯಕ್ರಮ ಇವತ್ತು ನೋಡಿದಾಗ ನಿಜವಾಗಿಯೂ ನಮ್ಮ ಬೆಳ್ತಂಗಡಿ ತಾಲೂಕು ಇರ್ಬೋದು ಅಥವಾ ದಕ್ಷಿಣ ಕನ್ನಡದಲ್ಲಿ ಇರ್ಬೋದು, ಎಷ್ಟೊಂದು ಮಕ್ಕಳಿದ್ದಾರೆ ಅಂತ, ಈ ಮಕ್ಕಳಿಗೆ ಎಷ್ಟೊಂದು ಶಾಲೆಗಳು ಈ ಸೇವೆಯನ್ನು ನೀಡ್ತಾ ಇದ್ದಾರೆ ಅಂತ ನೋಡಿದಾಗ ನಿಜವಾಗಿಯೂ ಸರ್ಕಾರ ಈ ಮಕ್ಕಳಿಗೆ ಸ್ಪಂದಿಸಬೇಕು. ತುಂಬ ಶಾಲೆಯ ಮುಖ್ಯಸ್ಥರು ಹೇಳಿದರು, ಈ ಮಕ್ಕಳಿಗೆ ಅನುಕಂಪ ಬೇಡ, ಅದರ ಬದಲು ಅವರಿಗೆ ಏನು ಸಿಗಬೇಕಾಗಿದೆ ರೈಟ್ಫುಲಿ ವಾಟ್ ದೇ ಹ್ಯಾವ್ ಟು ರಿಸೀವ್, ವಾಟ್ ದೇ ಹ್ಯಾವ್ ಟು ಗೆಟ್ ದೇರ್ ಶೇರ್, ದಟ್ ಈಸ್ ದೇರ್ ಜಸ್ಟಿಸ್. ಅದನ್ನು ನಾವು ಮಾಡಬೇಕು. ನ್ಯಾಯಯುತವಾಗಿ ಅದು ಅವರಿಗೆ ಸಿಗಬೇಕು. ಆ ಮಕ್ಕಳು ಬೇರೆ ಮಕ್ಕಳಾಗೆ ಸಹ ಈ ಮಕ್ಕಳು ಸಹ ಹಾಗೆ ಇದ್ದಾರೆ. ಹಾಗೆ ಆ ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಅವರದೇ ಆದ ಹಕ್ಕುಗಳಿವೆ. ಆ ಹಕ್ಕುಗಳನ್ನು ಅವರಿಗೆ ಮುಟ್ಟುವಂಥದ್ದು ಕೆಲಸ ನಾವು ಮಾಡಬೇಕಾಗಿದೆ. ಆಗ ಮಾತ್ರ ಅವರು ಸಹ ಮನುಷ್ಯರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ಪರಸ್ಪರ ಈ ಪ್ರೀತಿಯನ್ನು ಹಂಚುತ್ತಾ ಇದ್ದೇವೆ. ಆದರೆ ಈ ಮಕ್ಕಳಲ್ಲಿ ಈ ಪ್ರೀತಿಯನ್ನು ಹಂಚಬೇಕು. ಅವರು ಸಹ ಅವರಿಗೆ ಒಂದು ನೆಲೆ ಇದೆ. ಆ ನೆಲೆಯನ್ನು ನಾವು ಒಳ್ಳೆ ರೀತಿಯಲ್ಲಿ ಕಲ್ಪಿಸಿಕೊಡಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ V4 ಚಾನೆಲ್ಗೆ ನಾನು ಅಭಿನಂದಿಸ್ತಾ ಇದ್ದೇನೆ, ಧನ್ಯವಾದ ಹೇಳ್ತಾ ಇದ್ದೇನೆ. ಈ ಮಕ್ಕಳು ವಿಶೇಷ ಮಕ್ಕಳು ಏನು ಹೇಳ್ತಾ ಇದ್ದೇವೆ ಅವರು ಸಹ ಮುಖ್ಯ ವಾಹಿನಿಗೆ ಬರುವಂತ ಆಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಸರ್ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.